ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಾಕ್ಯ 1 ಮತ್ತು 2. ಯೇಸುವನ್ನು ಕೊಲ್ಲಲು ಸಂಚು. ಪಾಸ್ಕ ಹಬ್ಬವು ಅಂದರೆ ಹುಳಿರಹಿತ ರೊಟ್ಟಿಯ ಹಬ್ಬವು ಬರುವುದಕ್ಕೆ ಇನ್ನು 2 ದಿನಗಳು ಮಾತ್ರ ಇದ್ದವು. ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿಯನ್ನು ಉಪಾಯದಿಂದ ಹಿಡಿದು ಕೊಲ್ಲಿಸುವುದಕ್ಕೆ ಹವಣಿಸುತ್ತಿದ್ದರು. ಹಬ್ಬದ ಸಂದರ್ಭದಲ್ಲಿ ನಾವು ಈ ಕಾರ್ಯವನ್ನು ಮಾಡಬಾರದು, ಮಾಡಿದರೆ ಜನರು ದಂಗೆ ಎದ್ದಾರು ಎಂದು ಮಾತನಾಡಿಕೊಂಡರು. ದೇವರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಒಳಿತು ಮಾಡುವವರನ್ನು ಯಾಕೆ ಜನರು ದ್ವೇಷಿಸುತ್ತಾರೆ? ಕೆಟ್ಟದು ಮಾಡುವವರನ್ನು ದ್ವೇಷಿಸುವುದು ಸರಿ. ಒಳಿತು ಮಾಡುವವರ ಬಗ್ಗೆ ಮತ್ಸರ ಯಾಕೆ? ದ್ವೇಷ ಯಾಕೆ? ನಮ್ಮ ಸುತ್ತಮುತ್ತಲೂ ಇದು ನಡೆಯುವುದನ್ನು ನಾವು ಕಾಣುತ್ತೇವೆ. ಈ ಪ್ರಶ್ನೆಗೆ ಉತ್ತರ ಅಷ್ಟೊಂದು ಸುಲಭದಲ್ಲಿ ನಮಗೆ ಸಿಗುವುದಿಲ್ಲ. ಯಾಕೆ ಒಳಿತು ಮಾಡುವವರನ್ನು ದ್ವೇಷಿಸ್ತಾರೆ? ಯಾಕಂತ ಹೇಳಿದರೆ, ಒಳಿತು ಮಾಡುವವರಿಂದ ಯಾರಿಗೆಲ್ಲ ನಷ್ಟ ಆಗುತ್ತದೆ ಅವರು ಇದರ ಹಿಂದೆ ಆಟ ಆಡುತ್ತಾರೆ. ಯೇಸು ಸ್ವಾಮಿಯ ಜೀವನವನ್ನು ನೋಡಿದರೆ ಅವರಲ್ಲಿ ನಮಗೆ ಏನು ಕಾಣುತ್ತದೆ? ದೇವರ ಕುಮಾರ, ಮನುಷ್ಯ ಜನಾಂಗದ ಉದ್ಧಾರತೆಗಾಗಿ ಮನುಷ್ಯರಾಗಿ ಭೂಲೋಕಕ್ಕೆ ಬಂದರು. ಬಡವರಲ್ಲಿ ಬಡವರಾಗಿ ಅವರು ಹುಟ್ಟಿಕೊಂಡು ಬಂದರು ಮತ್ತು ಬದುಕಿದರು. ಅವರು ಜನರಿಂದ ಏನನ್ನು ಕೂಡ ಪಡೆದಿರಲಿಲ್ಲ. ಬದಲಾಗಿ ಜನರಿಗೋಸ್ಕರ ಅವರು ಎಲ್ಲವನ್ನೂ ಮಾಡಿದರು. ಪ್ರತಿಯೊಬ್ಬ ಮನುಷ್ಯನಿಗೆ ವಿರಾಮ ಎಂಬುದು ಅತಿ ಅಗತ್ಯ. ಆದರೆ ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ನೋಡುತ್ತೇವೆ, ವಿರಾಮ ಇಲ್ಲದೆ, ವಿಶ್ರಾಂತಿ ಇಲ್ಲದೆ ಅವರು ಜನರಿಗಾಗಿ ತಮ್ಮನ್ನೇ ತಾವು ಬರಿದು ಮಾಡುವುದನ್ನು ನಾವು ಕಾಣುತ್ತೇವೆ. ಇಂಥದರಲ್ಲಿ ಅವರು ಯಾರಿಗೂ ಕೂಡ ಅನ್ಯಾಯ ಮಾಡಿರಲಿಲ್ಲ, ಯಾರಿಂದ ಕೂಡ ಏನನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಹಾಗಾದರೆ ಯಾಕಾಗಿ ಯೇಸು ಸ್ವಾಮಿಯ ಮೇಲೆ ಮತ್ಸರ? ಯಾಕಾಗಿ ಯೇಸು ಸ್ವಾಮಿಯ ಮೇಲೆ ದ್ವೇಷ? ಯೇಸುವನ್ನು ಕೊಲ್ಲಲು ಒಳಸಂಚು ಮಾಡುವುದನ್ನು ಈ ಸುವಾರ್ತೆಯ ವಾಚನದಲ್ಲಿ ನಾವು ಕಾಣುತ್ತೇವೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಬೇಕಾದರೆ ನಾವು ನೋಡಬೇಕು, ಯಾರು ಈ ಒಳಸಂಚನ್ನು ಮಾಡುತ್ತಿದ್ದರು? ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿಯನ್ನು ಉಪಾಯದಿಂದ ಹಿಡಿದು ಕೊಲ್ಲಿಸುವುದಕ್ಕೆ ಹವಣಿಸುತ್ತಿದ್ದರು. ಮುಖ್ಯ ಯಾಜಕರು ಹಾಗೂ ಧರ್ಮಶಾಸ್ತ್ರಿಗಳು. ನೋಡಿ ಪ್ರಿಯರೇ, ಮುಖ್ಯ ಯಾಜಕರ ಕೆಲಸ ಏನು?
ದೇವಾಲಯದಲ್ಲಿ ದೇವರಿಗೆ ಬಲಿ ಅರ್ಪಿಸುವುದು, ಜನರ ಪರವಾಗಿ ದೇವರಿಗೆ ಬಲಿ ಅರ್ಪಿಸುವುದು ಯಾಕೆ? ಜನರ ಪಾಪಗಳನ್ನು ತೊಳೆದು ಹಾಕಲಿಕ್ಕೆ, ಜನರ ಪಾಪಗಳಿಗೆ ಕ್ಷಮಾದಾನವನ್ನು ಪಡೆಯುವುದಕ್ಕೋಸ್ಕರ ಈ ಮುಖ್ಯ ಯಾಜಕರು ದೇವರಿಗೆ ಬಲಿಯನ್ನು ಅರ್ಪಿಸುತ್ತಿದ್ದರು, ಪೂಜೆಯನ್ನು ಮಾಡುತ್ತಿದ್ದರು. ಅವರಿಗೆ ಸಮಾಜದಲ್ಲಿ ಒಂದು ಪ್ರತ್ಯೇಕ ಸ್ಥಾನಮಾನ ಉಂಟು. ಎಲ್ಲರೂ ಕೂಡ ಅವರಲ್ಲಿ ಆಶೀರ್ವಾದ ಪಡೆಯಲಿಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ ಅವರಲ್ಲಿ ಸಮಾಲೋಚನೆ ಮಾಡಲಿಕ್ಕೆ ಹೋಗ್ತಾರೆ, ಅವರಿಂದ ಮಾರ್ಗದರ್ಶನ ಪಡೆಯಲಿಕ್ಕೆ ಹೋಗ್ತಾರೆ. ಅವರು ಯಾರನ್ನು ಕೂಡ ಅನ್ಯಾಯ ಮಾಡುವುದಿಲ್ಲ ಎಂಬ ಭಾವನೆ ಮನಸ್ಸಿನಲ್ಲಿ ಇರ್ತದೆ. ಹಾಗೆ ಇರಬೇಕು ಅವರು. ಧರ್ಮಶಾಸ್ತ್ರಿಗಳು ಅವರ ಕೆಲಸ ಏನು? ಅವರು ಈ ಶಾಸ್ತ್ರದಲ್ಲಿ ಏನೆಲ್ಲ ದೇವರು ಹೇಳಿಕೊಟ್ಟಿದ್ದಾರೋ ಅದನ್ನು ಜನರಿಗೆ ಬೋಧನೆ ಮಾಡುವುದು, ಅದನ್ನು ಅವರು ಜನರಿಗೆ ಕಲಿಸುವುದು. ಈ ಎರಡು ವರ್ಗದ ಜನರಲ್ಲಿ ನಾವು ನೋಡಿದರೆ ಖಂಡಿತವಾಗಿಯೂ ಅವರಿಂದ ಕೆಟ್ಟದನ್ನು ಯಾರು ಕೂಡ ಅಪೇಕ್ಷಿಸುವುದಿಲ್ಲ. ಯಾಕಂತ ಹೇಳಿದರೆ ಅವರು ಇತರರಿಗೆ ಬುದ್ಧಿವಾದವನ್ನು, ಮಾರ್ಗದರ್ಶನವನ್ನು ನೀಡಲಿಕ್ಕೆ ಇರುವಂಥವರು. ಆದರೆ ನೋಡಿ, ಯೇಸು ಸ್ವಾಮಿಯನ್ನು ಕೊಲ್ಲಲು ಯಾರು ಒಳಸಂಚು ಹೂಡುತ್ತಾ ಇದ್ದಾರೆ? ಮುಖ್ಯ ಯಾಜಕರು ಮತ್ತೆ ಧರ್ಮಶಾಸ್ತ್ರಿಗಳು. ಯಾಕಾಗಿ ಅಂತ ಹೇಳಿದರೆ, ಯೇಸು ಸ್ವಾಮಿ ಮಾಡುತ್ತಿರುವಂತಹ ಕೆಲಸ ಅದು ಅವರಿಗೆ ಹಿಡಿಸಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಅದು ಒಳ್ಳೆಯದು ಕಾಣಲಿಲ್ಲ ಮಾತ್ರ ಅಲ್ಲ, ಬದಲಾಗಿ ಆ ಒಳ್ಳೆಯ ಕೆಲಸ ಅವರಿಗೆ ಒಂದು ಅಡೆತಡೆ ಆಯಿತು. ಯಾಕಾಗಿ? ಎಲ್ಲರೂ ಮಾಡಿದ್ದು ನಮಗೆ ಎಲ್ಲವೂ ಕೂಡ ಸರಿ ಕಾಣಬೇಕಂತ ಏನಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಅವರಿಗೆ ತನ್ನದೇ ಆದಂಥ ವ್ಯಕ್ತಿತ್ವ ಉಂಟು. ಅವರು ಯೋಚನೆ ಮಾಡುವಂಥ ರೀತಿ, ಜೀವನ ಮಾಡುವಂಥ ರೀತಿ ಬೇರೆ ಬೇರೆ ಇರ್ತದೆ. ನಾವು ಹಲವಾರು ಬಾರಿ ಹೊಂದಾಣಿಕೆ ಮಾಡಬೇಕಾಗ್ತದೆ. ಆ ಹೊಂದಾಣಿಕೆ ಅರ್ಥ ಏನು? ನಾವು ಇಬ್ಬರು ಮೂವರು ಎಲ್ಲರೂ ಕೂಡ ಒಂದೇ ಯೋಚನೆಯನ್ನು, ಚಿಂತನೆಯನ್ನು ಇಟ್ಟುಕೊಂಡವರಲ್ಲ. ಬೇರೆ ಬೇರೆ ಚಿಂತನೆ ಉಂಟು, ಬೇರೆ ಬೇರೆ ಯೋಚನೆ ಉಂಟು. ಅದಕ್ಕಾಗಿ ಹೊಂದಾಣಿಕೆ. ಆದರೆ ಕೆಲವರಲ್ಲಿ ಸಮಾಜದಲ್ಲಿ ನಾವು ಕೆಟ್ಟದನ್ನು ಖಂಡಿತವಾಗಿಯೂ ಊಹಿಸುವುದಿಲ್ಲ. ಅವರಲ್ಲಿ ಪ್ರಪ್ರಥಮವಾಗಿ ಯಾರು ಧರ್ಮಗುರುಗಳಿರ್ತಾರೆ, ಯಾರು ಬೋಧಕರಿರ್ತಾರೆ, ಅಂಥವರಿಂದ ನಾವು ಕೆಟ್ಟದನ್ನು ಎಂದೂ ಕೂಡ ಬಯಸುವುದಿಲ್ಲ, ಅಪೇಕ್ಷಿಸುವುದಿಲ್ಲ. ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ಈ ಮುಖ್ಯ ಯಾಜಕರು ಇರಬಹುದು ಅಥವಾ ಇತರ ಯಾಜಕರು ಇರಬಹುದು, ಧರ್ಮ ಗುರುಗಳಿರ್ಬಹುದು, ಅವರು ಏನು ಮಾಡ್ತಿದ್ದಾರಂತ ಹೇಳಿದರೆ, ಅವರು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಅವರು ಅದು ಜೀವನ ರೀತಿ ಅಂತ ಆ ರೀತಿಯಲ್ಲಿ ಜೀವನ ಮಾಡ್ತಿರ್ಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಜನರು ಅವರನ್ನು ಇಷ್ಟಪಟ್ಟರು. ಯಾಕಂತ ಹೇಳಿದರೆ, ಆ ಇತರ ಬೋಧಕರು ಮತ್ತು ಯಾಜಕರು ಅವರಿಗೆ ಇದೊಂದು ಜೀವನಕ್ಕೆ ದಾರಿ ಆಗಿತ್ತು. ಆದರೆ ಯೇಸು ಸ್ವಾಮಿಗೆ ಅದಾಗಲಿಲ್ಲ. ಅವರಿಗೆ ಮನೆ ಇರಲಿಲ್ಲ, ಅವರಿಗೆ ಸಂಬಳ ಬೇಕಾಗಿರಲಿಲ್ಲ. ಬದಲಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಏನು ಉಚಿತವಾಗಿ ನೀಡಲಾಗಿದೆಯೋ ಉಚಿತವಾಗಿ ಕೊಡಬೇಕಂತ ಹೇಳಿದರು. ಏನನ್ನು ಕೂಡ ಹಿಂದಕ್ಕೆ ಅಪೇಕ್ಷಿಸದೆ, ಅವರು ಏನನ್ನು ಕೂಡ ಜನರಿಂದ ಅಪೇಕ್ಷಿಸಲಿಲ್ಲ ಅಥವಾ ತೆಗೆದುಕೊಳ್ಳಿಲ್ಲ. ಅದಕ್ಕಾಗಿ ಮಾತನಾಡುವಾಗ ಅವರಲ್ಲಿ ಇಬ್ಬಗೆಯ ಮಾತು ಇರಲಿಲ್ಲ. ಜನರ ಮುಂದೆ ಒಂದು ಮಾತು, ಜನರ ಹಿಂದೆ ಒಂದು ಮಾತು, ಅದೇ ಇರಲಿಲ್ಲ. ಯಾಕಂತ ಹೇಳಿದರೆ ಅವರು ದೇವರ ಪುತ್ರರಾಗಿದ್ದರು. ನೇರವಾಗಿ ಅವರು ನುಡಿಯುತ್ತಿದ್ದರು. ಜನರಿಗೆ ಅದು ಇಷ್ಟವಾಯಿತು. ಅದು ಜನರನ್ನು ಖಂಡಿಸುವುದಕ್ಕೋಸ್ಕರ ಮಾತ್ರ ಅಲ್ಲ, ಬದಲಾಗಿ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ದೇವರ ಕರುಣೆಯನ್ನು, ದೇವರ ದಯೆಯನ್ನು ಜನರಿಗೆ ಸಾರ್ತಾ ಇದ್ದರು. ಇದರಿಂದಾಗಿ ಜನರಿಗೆ ಆ ಬೋಧನೆ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ, ನಾವು ನಮ್ಮ ಜೀವನದಲ್ಲಿ ಕೂಡ ನೋಡ್ತೇವೆ, ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಬೈತಾ ಇರ್ತೇವೆ, ಕಷ್ಟ ಕೊಡ್ತಾ ಇರ್ತೇವೆ ಅಥವಾ ಶಿಕ್ಷೆ ನೀಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಅದು ಬೇಕು. ಆದರೆ ಏನಾಗ್ತದೆ ಅಂತ ಹೇಳಿದರೆ,
ನಾವು ಅದನ್ನು ಮಾಡ್ತಾ ಹೋದ ಹಾಗೆ, ಅದು ದಿನಚರಿ ಆಗ್ತಾ ಹೋದ ಹಾಗೆ, ಆ ಇನ್ನೊಂದು ಕಡೆಯ ಜನರು ಅಂತ ಹೇಳಿದರೆ ಯಾರೆಲ್ಲ ಇದಕ್ಕೆ ಬಲಿಯಾಗಿದ್ದಾರೋ ಅವರೇನಾಗ್ತಾರೆ ಅಂತ ಹೇಳಿದರೆ ಕ್ರಮೇಣ ಅವರು ಸಮಾಜದ ಶತ್ರುಗಳಾಗಿ ಮಾರ್ಪಾಡಾಗುತ್ತಾರೆ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲರೂ ಕೂಡ ದೇವರ ಮಕ್ಕಳು, ಅದಕ್ಕಾಗಿ ಅವರನ್ನು ಶಿಕ್ಷಿಸುವುದರ ಇನ್ನೊಂದು ರೂಪ ಅದೇನಂತ ಹೇಳಿದರೆ ಕ್ಷಮೆಯನ್ನು ನೀಡಿದರು. ಇದರಿಂದಾಗಿ ಆ ಕ್ಷಮೆ ಪಡೆದಂಥ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಇಷ್ಟು ದೊಡ್ಡ ಪಾಪಿಯಾದರೂ ಕೂಡ ದೇವರು ನನ್ನನ್ನು ಕ್ಷಮಿಸಿದ್ದಾರಲ್ಲ ಎಂದು ಆ ಭಾವದಿಂದ, ಮನೋಭಾವದಿಂದ ಅವರು ತಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿದರು. ಎರಡು ರೀತಿಯಲ್ಲಿ ಜನರನ್ನು ನಾವು ಗೆಲ್ಬಹುದು. ಒಂದು, ಇತರರನ್ನು ಸೋಲಿಸಿ. ಇನ್ನೊಂದು ಏನಂತ ಹೇಳಿದರೆ ಇತರರಿಗೋಸ್ಕರ ನಾವು ಸೋತು. ಒಂದನೆಯದು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವಾಗಲೂ ಪೈಪೋಟಿ ನಡೆಯುತ್ತಾ ಉಂಟು. ಏನಂತ ಹೇಳಿದರೆ ಸೋತವರು ಏನು ಮಾಡ್ತಾರೆ, ಇನ್ನೊಂದು ಸಲ ನಾನು ಗೆಲ್ಲಬೇಕು, ಅದಕ್ಕಾಗಿ ಶತ ಪ್ರಯತ್ನ ಮಾಡಬೇಕು, ಎಲ್ಲ ರೀತಿಯ ಪ್ರಯತ್ನ ಮಾಡಿ ಹೇಗಾದರೂ ಮಾಡಿ ನನ್ನನ್ನು ಸೋಲಿಸಿದಾತಳನ್ನು ನಾನು ಸೋಲಿಸಬೇಕು. ಈ ವೈರತ್ವ, ಈ ಒಂದು ಪೈಪೋಟಿ ನಡೆಯುತ್ತಲೇ ಇರ್ತದೆ. ಆದರೆ ಇನ್ನೊಂದುಂಟು, ಅದೇನಂತ ಹೇಳಿದರೆ ಇತರರಿಗೋಸ್ಕರ ನಾನು ಸೋಲುವುದು. ಗೆಲ್ಲಬಹುದು, ಆದರೂ ಕೂಡ ಸೋಲುವುದು. ಕೆಲವು ಬಾರಿ ಹೀಗಾಗ್ತದೆ. ತಂದೆ ತಾಯಿ ಮಕ್ಕಳ ಹತ್ರ ಆಟ ಆಡುತ್ತಿರುವಾಗ ಮಕ್ಕಳಿಗೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್, ಅವರಿಗೆ ಒಂದು ರೀತಿಯ ಆತ್ಮಸ್ಥೈರ್ಯವನ್ನು ನೀಡುವುದಕ್ಕೋಸ್ಕರ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳಿಗೋಸ್ಕರ ತಾವು ಸೋಲುತ್ತಾರೆ. ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ, ಹೆತ್ತವರು ಕೂಡ ಸಂತೋಷ ಪಡ್ತಾರೆ. ಯಾಕಂತ ಹೇಳಿದರೆ ಮಕ್ಕಳು ಗೆದ್ದರು ಅಂತ ಹೇಳಿಕೊಂಡು. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಆದದ್ದು ಏನಂತ ಹೇಳಿದರೆ ಮಕ್ಕಳು ಗೆಲ್ಲುವುದಕ್ಕೋಸ್ಕರ ಹೆತ್ತವರು ಸೋತದ್ದು. ಈ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳ ಮನಸ್ಸನ್ನು ಗೆಲ್ಲುತ್ತಾರೆ. ತಕ್ಷಣಕ್ಕೆ ಇರ್ಲಿಕ್ಕಿಲ್ಲ, ಆದರೆ ಯಾವಾಗ ಆ ಸೋತ ತಂದೆ ತಾಯಿ ತೀರಿ ಹೋಗ್ತಾರೋ, ಮತ್ತೆ ಎಂದು ಕೂಡ ಅವರು ಕಾಣಲಿಕ್ಕೆ ಸಿಗುವುದಿಲ್ಲವೋ ಅಂತಹ ಸಮಯದಲ್ಲಿ ಮಕ್ಕಳು ಅದನ್ನು ನೆನೆಯುತ್ತಾರೆ. ಮತ್ತೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಣ್ಣೀರು ಸುರಿಸ್ತಾರೆ. ಯಾಕಂತ ಹೇಳಿದರೆ ನನಗೋಸ್ಕರ ನನ್ನ ತಂದೆ ತಾಯಿ ಸೋತಿದ್ದರು, ಅವರು ಸೋತ ಹಾಗೆ ಮಾಡಿದ್ದರು ಎನ್ನುವ ಸತ್ಯ ಯಾವಾಗ ಅವರಿಗೆ ತಿಳಿತದೋ ಆಗ ಅವರಿಗೆ ತುಂಬ ನೋವಾಗ್ತದೆ, ಭಾವುಕರಾಗ್ತಾರೆ, ಮತ್ತು ತಂದೆ ತಾಯಿಯ ಮೇಲೆ ಪ್ರೀತಿ ಅವರಿಗೆ ಜಾಸ್ತಿ ಆಗ್ತದೆ. ಪ್ರಿಯರೇ, ಇದನ್ನೇ ನಾವು ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ತೋರಿಸಿಕೊಟ್ಟದನ್ನು ನಾವು ಕಾಣುತ್ತೇವೆ. ದೇವರಿಗೇನು ಶಕ್ತಿ ಇರಲಿಲ್ವೇ? ಯೇಸು ಸ್ವಾಮಿಗೇನು ಶಕ್ತಿ ಇರಲಿಲ್ವೇ? ತಪ್ಪು ಮಾಡಿದವರನ್ನು ದಂಡಿದ್ದಕ್ಕೋಸ್ಕರ ಅಥವಾ ಅವರಿಗೆ ಶಿಕ್ಷೆ ನೀಡುವುದಕ್ಕೋಸ್ಕರ ಅವರಲ್ಲಿ ಏನು ದಾರಿ ಇರಲಿಲ್ವೇ? ಬೇಕಾದಷ್ಟು ಇತ್ತು. ಆದರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ಒಂದು ದಾರಿ. ಇನ್ನೊಂದು ದಾರಿ ಉಂಟು, ತಪ್ಪು ದಾರಿಯಲ್ಲಿ ಹೋದವರನ್ನು ಹಿಂದಕ್ಕೆ ವಾಪಸ್ ಪಡೆಯುವಂಥದ್ದು, ಅವರನ್ನು ಗೆಲ್ಲುವಂಥದ್ದು. ಅದೇನಂತ ಹೇಳಿದರೆ ಅವರಿಗೋಸ್ಕರ ತಾವು ಸೋಲುವುದು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸತ್ತರು ಯಾಕೆ? ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ವೇ? ಖಂಡಿತವಾಗಿಯೂ ಆಗ್ತಿತ್ತು. ಒಂದು ವೇಳೆ ಸತ್ತ ಮನುಷ್ಯನನ್ನು ಜೀವಂತವಾಗಿ ಎಬ್ಬಿಸುವಂಥ ಶಕ್ತಿ ಯೇಸು ಸ್ವಾಮಿಗೆ ಇದ್ದಿದ್ದರೆ, ಒಂದು ವೇಳೆ ಸರೋವರದಲ್ಲಿ ಉಂಟಾದಂಥ ಬಿರುಗಾಳಿಯನ್ನು ತಣ್ಣನೆ ಮಾಡಲಿಕ್ಕೆ ಯೇಸು ಸ್ವಾಮಿಗೆ ಶಕ್ತಿ ಇತ್ತಾದರೆ ಶಿಲುಬೆಯ ಮೇಲೆ ಅವರು ಸಾಯುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಕೂಡ ಅವರಿಗೆ ಸಾಧ್ಯ ಇತ್ತು. ಆದರೆ ಅದನ್ನು ಅವರು ಮಾಡಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ತಪ್ಪಿಗೋಸ್ಕರ ಯೇಸು ಸ್ವಾಮಿ ಅವರು ಸೋತರು. ಏನು ಮಾಡಲಿಕ್ಕೆ? ನಮ್ಮೆಲ್ಲರನ್ನು ಕೂಡ ಪಡೆದುಕೊಳ್ಳಲಿಕ್ಕೆ. ಈಗ ಈ ಒಂದು ರೀತಿ ಜನರಿಗೆ ತುಂಬ ಹಿಡಿಸಿತು, ಖುಷಿಯಾಯಿತು ಜನರಿಗೆ. ತಪ್ಪು ಮಾಡಿದಾಗ ದೇವರು ನಮ್ಮನ್ನು ಶಿಕ್ಷಿಸುವುದು ಮಾತ್ರ ಅಲ್ಲ, ನಮ್ಮನ್ನು ಕ್ಷಮಿಸುತ್ತಾರೆ ಕೂಡ. ಅದಕ್ಕಾಗಿ ಯೇಸು ಸ್ವಾಮಿಯ ಬೋಧನೆ ಜನರಿಗೆ ತುಂಬ ಖುಷಿ ಕೊಟ್ಟಿತು ಮತ್ತು ಅದರಿಂದ ಸಮಾಧಾನ ಸಿಕ್ಕಿತು. ಈಗೇನಾಯಿತು? ಜನರೆಲ್ಲರೂ ಕೂಡ ಏನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಶುರು ಮಾಡಿದರು. ಏನಾಗ್ತದೆ ಅಂತ ಸಂದರ್ಭದಲ್ಲಿ ಯಾರಾದರೊಬ್ಬರು ಮುಖಂಡರಂತ ಎನಿಸಿಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬ ಮುಖಂಡ ಬರ್ತಾರೆ. ಜನರು ಆ ಹೊಸ ಮುಖಂಡನ ಹಿಂದೆ ಅವರು ಸಾಕ್ತಾರೆ. ಆ ಮುಂಚೆ ಇದ್ದ ಮುಖಂಡ ಸುಮ್ಮನೆ ಕೂತ್ಕೊಂಡು ನೋಡ್ತಾನೆ? ಖಂಡಿತವಾಗಿಲ್ಲ. ಆತನು ಏನಾದರೂ ಕುತಂತ್ರ ಮಾಡ್ತಾನೆ. ಹೊಸಬನಾಗಿ ಬಂದಂಥ ಮುಖಂಡನ ಮೇಲೆ ಏನಾದರೂ ತಪ್ಪು
ಆರೋಪ ಆಪಾದನೆಗಳನ್ನು ಹೊರಿಸ್ತಾನೆ. ಈ ಮುಖಾಂತರ ಜನರನ್ನು ಆತನಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದೆಲ್ಲವನ್ನು ಕೂಡ ಈ ಯಾಜಕರು ಧರ್ಮಶಾಸ್ತ್ರಿಗಳು ಮಾಡಿದ್ದರು. ಯೇಸು ಸ್ವಾಮಿಯ ವಿರುದ್ಧವಾಗಿ ಅವರು ಬೇಕಾದಷ್ಟು ಹೇಳಿದ್ದರು. ಅವರು ಬೇಕಾದಷ್ಟು ಜನರ ಮನಸ್ಸನ್ನು ಕೆಡಿಸಿದ್ದರು. ಆದರೂ ಕೂಡ ಯೇಸು ಸ್ವಾಮಿ ಮಾಡುವಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಹೋಗ್ತಿದ್ದರು. ಜನರು ಅವರನ್ನು ಹಿಂಬಾಲಿಸ್ತಾ ಹೋಗ್ತಿದ್ದರು. ಇನ್ನು ಕೊನೆಗೇನು ಮಾಡೋದು ಅಂತ ಹೇಳಿದರೆ ಯೇಸು ಸ್ವಾಮಿಯನ್ನು ಮುಗಿಸಿ ಬಿಡುವುದು, ಕೊಲ್ಲುವುದು. ಅದು ಹೇಗೆ ಮಾಡಿದ್ದು? ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ನೇರವಾಗಿ ಅದನ್ನು ಮಾಡುವ ಹಾಗಿಲ್ಲ. ಯಾಕಂತ ಹೇಳಿದರೆ ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಅವರ ಮೇಲೆ ಉಂಟು. ಅವರು ಯಾಜಕರು, ಅವರು ಧರ್ಮಶಾಸ್ತ್ರಿಗಳು, ಆದ್ದರಿಂದ ನೇರವಾಗಿ ಅವರು ಹಾಗೆ ಮಾಡುವಾಗಿಲ್ಲ. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದರೆ ಒಂದು ಪಿತೂರಿಯನ್ನು ಮಾಡುವುದು. ಯಾರ ಮುಖಾಂತರ? ಜನರ ಮುಖಾಂತರ. ಯಾರು ಜನರು? ಜನರು ಯಾರಂತ ಹೇಳಿದರೆ ಈ ಒಂದು ಆಸೆಗಳಿಗೆ ಯಾರು ಬಲಿಯಾಗಿರ್ತಾರೋ ಅವರ ಮುಖಾಂತರ. ನಾವು ಸಮಾಜದಲ್ಲಿ ಬೇಕಾದಷ್ಟು ಜನರನ್ನು ನೋಡುತ್ತೇವೆ. ಒಂದು ಹಣದ ಆಸೆಗೋಸ್ಕರ, ಇನ್ನೇನಾದರೂ ಕೆಟ್ಟ ಚಟಗಳಿಗೋಸ್ಕರ ಜನರು ತಮ್ಮನ್ನೇ ತಾವು ಮಾರಿಬಿಡುತ್ತಾರೆ. ಬೇಡಾದಂಥ ಕೆಲಸವನ್ನು ಅವರು ಮಾಡ್ತಾರೆ. ತಮ್ಮ ಅಂತಃಕರಣಕ್ಕೆ ವಿರುದ್ಧವಾಗಿ ನಡೆಯುತ್ತಾರೆ. ಏನು ಮಾಡಲಿಕ್ಕೆ? ಒಂದು ಕ್ಷಣಿಕ ಸುಖಕ್ಕಾಗಿ, ಒಂದು ಕ್ಷಣಿಕ ಆಸ್ತಿ ಪಾಸ್ತಿಗಾಗಿ, ಹಣಕ್ಕಾಗಿ ಹೀಗೆ ಮಾಡ್ತಾರೆ. ಅದೇ ರೀತಿ ಈ ಮುಖ್ಯ ಯಾಜಕರು ಮತ್ತೆ ಧರ್ಮಶಾಸ್ತ್ರಿಗಳು ಇದನ್ನೇ ಮಾಡಿದರು. ನೋಡಿ ಪ್ರಿಯರೇ, ದೇವರ ಚಿತ್ತವನ್ನು ಜನರಿಗೆ ನೀಡಬೇಕಾದಂಥ ಜನರು, ಸಾಮಾನ್ಯ ಜನರಲ್ಲ, ದೇವರ ಚಿತ್ತ, ದೇವರ ಮನಸ್ಸನ್ನು ಜನರಿಗೆ ಹೇಳಬೇಕಾದಂಥ ಜನರು ಇದನ್ನು ಮಾಡಲಿಕ್ಕೆ ಮುಂದೆ ಬಂದರು. ಮುಖ್ಯ ಯಾಜಕರು, ಯಾವ ಯಾಜಕರು ಬಲಿ ಅರ್ಪಣೆ ಮಾಡಿ ಪೂಜೆ ಮಾಡಿ ಜನರಿಗೆ ಕ್ಷಮಾದಾನವನ್ನು ಕೊಡಬೇಕಾಗಿತ್ತೋ ಅವರು, ಮತ್ತೆ ದೇವರ ಬೋಧನೆಯನ್ನು ಜನರಿಗೆ ಕಲಿಸುವಂಥ ಜನರು ಒಟ್ಟಾಗಿ ಬಂದರು. ಏನು ಮಾಡಲಿಕ್ಕೆ? ಯೇಸು ಸ್ವಾಮಿಯನ್ನು ಕೊಲ್ಲಿಸಲಿಕ್ಕೆ. ಯಾವ ಯೇಸು ಸ್ವಾಮಿಯನ್ನು? ಸಂಪೂರ್ಣವಾಗಿ ತನ್ನ ಜೀವನವನ್ನು ಇತರರಿಗೋಸ್ಕರ ಖಾಲಿ ಮಾಡಿದಂಥ ಯೇಸು ಸ್ವಾಮಿಯನ್ನು ಕೊಲ್ಲಿಕ್ಕೆ. ಎಂಥ ಒಂದು ದುರಾದೃಷ್ಟ, ಎಂಥ ಒಂದು ದುರಾದೃಷ್ಟ. ಈ ಮುಖ್ಯ ಯಾಜಕರು ಮತ್ತೆ ಧರ್ಮಶಾಸ್ತ್ರಿಗಳು ಗ್ರಹಿಸಿದ್ದಿರಬಹುದು. ಏನಂತ ಹೇಳಿದರೆ, ಇವರನ್ನು ಮುಗಿಸಿಬಿಟ್ರೆ ಇದು ಮುಗಿದು ಹೋಯ್ತು, ಇನ್ನು ಮುಂದೆ ನಮ್ಮ ದಾರಿಗೆ ಯಾರು ಕೂಡ ಅಡ್ಡ ಬರುವ ಹಾಗಿಲ್ಲ ಅಂತ ಹೇಳಿಕೊಂಡು. ಮನುಷ್ಯನು ಒಂದು ಬಾಗಿಲನ್ನು ಮುಚ್ಚಿದರೆ ದೇವರು ಇನ್ನೊಂದು ಬಾಗಿಲನ್ನು ತೆರೆಯುತ್ತಾರೆ. ಮುಂದಕ್ಕೆ ನಾವು ನೋಡ್ತೇವೆ. ಆದರೆ ನಾವಿಲ್ಲಿ ಏನನ್ನು ಕಾಣ್ತೇವೆ ಅಂತ ಹೇಳಿದರೆ, ಇದರಲ್ಲಿ ನಾವೇನು ಕಲಿಬೇಕಂತ ಹೇಳಿದರೆ, ಒಂದು ವೇಳೆ ಆ ಮುಖ್ಯ ಯಾಜಕರು ಮತ್ತೆ ಆ ಧರ್ಮಶಾಸ್ತ್ರಿಗಳು ಇದನ್ನು ಮಾಡಿದರೆ ನಾವು ಕೂಡ ಇದರಿಂದ ಹೊರತಾಗಿಲ್ಲ ಪ್ರಿಯರೇ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕೂಡ ಇದೇ ನಡೆಯುತ್ತದೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಕೆಲವರು ಜನರು ನಮ್ಮ ಸುತ್ತಮುತ್ತಲೂ ಅವರು ಪ್ರಸಿದ್ಧರಾಗುವುದನ್ನು, ಅವರು ಜನಪ್ರಿಯರಾಗುವುದನ್ನು ನಮಗೆ ಯಾಕೋ ಸಹಿಸಿಕೊಳ್ಳಿಕ್ಕೆ ಆಗಲ್ಲ. ನಮಗೆ ಮತ್ಸರಾಗ್ತದೆ, ನಮಗೇನು ಒಂದು ರೀತಿಯಲ್ಲಿ ಅಸೂಯೆ ಆಗ್ತದೆ, ದ್ವೇಷ ಬರ್ತದೆ. ಹಾಗೇನು ಮಾಡ್ತೇವೆ? ನಮ್ಮ ಮನಸ್ಸಿನಲ್ಲಿ ನೋಡಿ ಯಾವ ರೀತಿಯ ಚಿಂತನೆಗಳು ಉಂಟಾಗ್ತವೆ. ಎಲ್ಲೇ ಚಿಂತನೆಗಳು? ಸೈತಾನನ ಚಿಂತನೆಗಳು. ಇದು ಒಳ್ಳೆಯ ಚಿಂತನೆಗಳಲ್ಲ. ಯಾವಾಗಲಾದರೂ ನಾವು ಇತರರ ಬಗ್ಗೆ ಎಲ್ಲಿಯಾದರೂ ಪಿತೂರು ಮಾಡಲಿಕ್ಕೆ, ಕೆಟ್ಟದನ್ನು ಮಾಡಲಿಕ್ಕೆ ಮಾಡ್ತೇವೆ ಅಂತ ಹೇಳಿದರೆ ಅದು ಒಂದು ನಮಗೆ ಸೂಚನೆ, ಸಂಕೇತ. ನಮ್ಮ ಒಳಗೆ ಪಿಶಾಚಿ ಕೆಲಸ ಮಾಡ್ತಾ ಉಂಟು, ನಮ್ಮ ಒಳಗೆ ಸೈತಾನ ಕೆಲಸ ಮಾಡ್ತಾ ಉಂಟು. ನಾವೊಂದು ವೇಳೆ ಏನಾದರೂ ಒಳ್ಳೆಯದು ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಬಂದರೆ ಖಂಡಿತವಾಗಿಯೂ ಅದು ದೇವರಿಂದ ಬಂದ ಚಿಂತನೆ ಅಂತ ನಾವು ದೃಢಪಟ್ಟುಕೊಳ್ಬಹುದು. ಆದರೆ ಎಲ್ಲಿಯಾದರೂ ಮತ್ಸರ ಬಂದರೆ, ದ್ವೇಷ ಬಂದರೆ, ಅಸೂಯೆ ಆದರೆ ನಾವು ತಕ್ಷಣಕ್ಕೆ ಅರಿತುಕೊಳ್ಬೇಕು, ಇದು ಒಳ್ಳೆಯ ಆತ್ಮದಿಂದ ಬರುವಂಥ ಚಿಂತನೆ ಖಂಡಿತವಾಗಿಯೂ ಅಲ್ಲ. ಇದೇನಂತ ಹೇಳಿದರೆ ಕೆಟ್ಟ ಆತ್ಮನಿಂದ, ದುರಾತ್ಮನಿಂದ ಬರುವಂಥ ಒಂದು ಚಿಂತನೆ. ತಕ್ಷಣಕ್ಕೆ ನಾವು ಬ್ರೇಕ್ ಹಾಕಬೇಕು, ಅಲ್ಲೇ ನಿಲ್ಲಿಸಬೇಕು, ಸಾಕು. ಯಾಕಂತ ಹೇಳಿದರೆ ಇದು ನನ್ನನ್ನು ಒಳ್ಳೆಯದನ್ನಾಗಿ ಮಾಡುವುದಿಲ್ಲ, ಇದು ನನ್ನ ಆತ್ಮಕ್ಕೆ ಒಳ್ಳೆಯದಾಗುವುದಿಲ್ಲ. ಇದರಿಂದ
ನಾನೇನು ಮಾಡ್ತೇನೆ ಅಂತ ಹೇಳಿದರೆ ದೇವರಿಂದ ದೂರಕ್ಕೆ ಸರಿತೇನೆಂಬ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬಂದರೆ ತಕ್ಷಣಕ್ಕೆ ನಾವು ಅಲ್ಲಿ ಅದನ್ನು ಮುಗಿಸಬೇಕು, ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಓರ್ವ ಮುಖ್ಯ ಯಾಜಕನ ಮನಸ್ಸಿನಲ್ಲಿ, ಧರ್ಮಶಾಸ್ತ್ರಿಗಳ ಮನಸ್ಸಿನಲ್ಲಿ ಇಂಥ ಒಂದು ಕೆಟ್ಟ ಯೋಚನೆ ಬಂದರೆ ಸಾಮಾನ್ಯರಾದಂಥ ನಮ್ಮ ಜೀವನದಲ್ಲಿ ಕೂಡ ಇದು ಖಂಡಿತವಾಗಿ ಬಂದೇ ಬರುತ್ತದೆ. ಅದಕ್ಕಾಗಿ ಜಾಗ್ರತೆಯಿಂದ ಇರಬೇಕು. ನಾವು ಏನು ಮಾಡಲಿಕ್ಕೆ, ಇಂಥ ಒಂದು ಯೋಚನೆ ನಮ್ಮಲ್ಲಿ ಬರದೇ ಇರಲಿಕ್ಕೆ, ಅದಕ್ಕೆ ಜಾಗ ಕೊಡದಿರಲಿಕ್ಕೆ ನಮಗೆ ಸಾಧ್ಯ ಉಂಟಾ? ಎಲ್ಲರಿಗೆ ಕೂಡ ಸಾಧ್ಯ ಉಂಟು ಪ್ರಿಯರೇ. ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದು ಬರುವುದನ್ನು ನಾವು ಅರಿತುಕೊಂಡಾಗ ಅದು ಅಲ್ಲಿ ಆಯ್ಕೆ ಮಾಡಬೇಕು. ನಾವು ಏನಂತ ಹೇಳಿದರೆ, ನಾನು ಈ ಅದನ್ನು ಆಯ್ಕೆ ಮಾಡಿ ಅದರ ಹಿಂದಕ್ಕೆ ಬಿದ್ದರೆ ಏನೋ ಒಂದು ತುಸು ಸಮಯಕ್ಕೆ ನನಗೆ ಒಂದು ರೀತಿಯಲ್ಲಿ ಒಂದು ತೃಪ್ತಿ ಸಿಗ್ಬಹುದು. ನನ್ನ ಯಾರು ವೈರ್ಯ ಅಂತ ಕಾಣುತ್ತೇವೆ ಅವರನ್ನು ಸೋಲಿಸಲಿಕ್ಕೆ ನಾವು ಶಕ್ತರಾಗಬಹುದು. ನಂತರ ದೇವರು ಅದನ್ನು ಹೇಗೆ ಸರಿ ಮಾಡ್ತಾರೆ. ಆದರೆ ನಮ್ಮಿಂದಾಗಿ ನಾವು ಎಲ್ಲಿ ಕೂಡ ಇತರರಿಗೆ ಅನ್ಯಾಯ ಅಥವಾ ಕೆಡುಕನ್ನು ಬಯಸಬಾರ್ದು, ಮತ್ತೆ ಮಾಡಬಾರ್ದು. ಇದರಿಂದಾಗಿ ಕೆಲವು ಸಾರಿ ಹೀಗೆ ಆಗಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ನಮ್ಮ ನೆರೆಯವರು, ನಮ್ಮ ಹಾಗೆ ಇದ್ದವರು, ಅವರು ಏನು ಪ್ರಸಿದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು. ಇರಲಿ, ದೇವರ ಇಚ್ಛೆ ಆದರೆ ಇರಲಿ. ಆದರೆ ನಾವು ಅದಕ್ಕೋಸ್ಕರ ನಾವು ಕೆಟ್ಟವರಾಗಬಾರ್ದು ದೇವರ ಮುಂದೆ. ನಾವು ಯಾವಾಗಲೂ ಶುದ್ಧ ಅಂತಃಕರಣದಿಂದ ಇರುವಂಥ ಜನರಾಗಬೇಕು. ದೇವರಿಗೆ ತಿಳಿದುಂಟು ಯಾರಿಗೆ ಎಷ್ಟು ಬಹುಮಾನ ಕೊಡಬೇಕು, ಯಾರ ಮನಸ್ಸು ಯಾವ ರೀತಿಯಲ್ಲಿ ಉಂಟು ಇರಬಹುದು. ಇದೊಂದು ಪರಿಸ್ಥಿತಿ ಬರ್ತದೆ ನಮ್ಮನ್ನು ಶೋಧನೆ ಮಾಡಲಿಕ್ಕೆ, ನಮ್ಮನ್ನು ತಪಾಸಣೆ ಮಾಡಲಿಕ್ಕೆ, ನಮ್ಮನ್ನು ಹೊರಗೆ ಹಚ್ಚಿ ಏನು ಶುದ್ಧ ಮಾಡಲಿಕ್ಕೆ. ಅದಕ್ಕಾಗಿ ನಾವು ತಯಾರಿರಬೇಕು. ಎಲ್ಲ ಸಿರಿ ಸಂಪತ್ತು ಪಡೆದದ್ದರಿಂದ ನಮಗೆ ಸಂತೋಷ ಬರ್ತದೆ, ನಮಗೆ ತೃಪ್ತಿ ಆಗ್ತದೆ ಎಂಬುದು ಏನಿಲ್ಲ. ಯಾರಲ್ಲಿ ತುಂಬ ಉಂಟು ಅವರು ಕೂಡ ಸಂತೋಷದಿಂದ ಇರ್ತಾರಂತ ಹೇಳಲಿಕ್ಕೆ ಬರಲ್ಲ. ಬೇಕಾದಷ್ಟು ಜನರನ್ನು ನಾವು ನೋಡ್ಬೋದು, ತುಂಬ ಉಂಟು, ಆದರೆ ಮನಸ್ಸಿನಲ್ಲಿ ನೆಮ್ಮದಿಲ್ಲ, ಏನಾದರೂ ಒಂದು ಸಮಸ್ಯೆ ಇರ್ತದೆ. ನಾವು ಹಲವಾರು ಜನರನ್ನು ನೋಡ್ತೇವೆ. ಏನಂತ ಹೇಳಿದ್ರೆ, ಹೊರಗಡೆ ನೋಡಲಿಕ್ಕೆ ಚಂದವಾಗಿರ್ತಾರೆ, ಸುಂದರವಾಗಿ ಕಾಣ್ತಾರೆ, ಆದರೆ ಅವರ ಹತ್ರ ಕೂತ್ಕೊಂಡು ಮಾತನಾಡುವಾಗ ತಿಳಿತಾರೆ ಅವರಲ್ಲಿ ಕೂಡ ಎಷ್ಟೋ ಸಮಸ್ಯೆಗಳು ಉಂಟು. ಹೊರಗಡೆ ಮಾತ್ರ ನೋಡಲಿಕ್ಕೆ ಅವರು ಸಂತುಷ್ಟರಾಗಿದ್ದ ಹಾಗೆ ಕಾಣ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಏನುಂಟು ಅದರಲ್ಲಿ ಸಂತೋಷ ಪಡಲಿಕ್ಕೆ ನಾವು ಕಲಿಬೇಕು. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇತರರಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ, ನಾವು ಕೇಡು ಬಯಸಲಿಕ್ಕೆ ಹೋಗಲ್ಲ, ನಾವು ಪಿತೂರಿ ಮಾಡಲಿಕ್ಕೆ ಹೋಗಲ್ಲ. ಇಂಥ ಒಂದು ಶುದ್ಧ ಮನಸ್ಸಿಗೋಸ್ಕರ ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸುವ. ಕರ್ತರಾದ ದೇವರೇ, ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರುತ್ತವೆ. ಇತರರನ್ನು ನೋಡುವಾಗ ಅಸೂಯೆ ಆಗ್ತದೆ, ನಮಗೆ ಮತ್ಸರಾಗ್ತದೆ, ನಾವು ಅವರಿಗಿಂತ ಕೀಳಾಗಿದ್ದೇವೆ ಅಂತ ಅನ್ನಿಸ್ತದೆ. ಅಂಥ ಸಂದರ್ಭದಲ್ಲಿ ನಾವು ಇಂಥ ಕೆಟ್ಟ ಯೋಚನೆಗಳಿಗೆ ಬಲಿಯಾಗದೆ ನಾವು ನಮ್ಮಲ್ಲಿ ಇರುವಂಥದರಲ್ಲಿ ತೃಪ್ತಿ ಪಟ್ಟುಕೊಳ್ಳಲು ನಮಗೆ ಬೇಕಾದಂಥ ಆಶೀರ್ವಾದವನ್ನು ನೀಡಿರಿ. ಯಾವತ್ತೂ ಕೂಡ ಎಂದೂ ಕೂಡ ಇತರರ ವಿರುದ್ಧ ಕೆಲಸ ಮಾಡಲಿಕ್ಕೆ ಹೋಗದೆ, ನಾವು ಇತರರನ್ನು ಕೈ ಜೋಡಿಸಿ ಯಾರನ್ನು ಕೂಡ ನಷ್ಟ ಮಾಡಲಿಕ್ಕೆ ಹೋಗದೆ ಶುದ್ಧ ಮನಸ್ಸಿನಿಂದ ಜೀವಿಸಲು, ಇದ್ದದರಲ್ಲಿ ಸಂತೃಪ್ತಿ ಪಟ್ಟುಕೊಂಡು ಜೀವಿಸಲು ಬೇಕಾದಂತಹ ಒಂದು ಆಶೀರ್ವಾದವನ್ನು ನಮಗೆ ದಯಪಾಲಿಸಿರಿ. ಈ ಕಾರ್ಯಕ್ರಮದಲ್ಲಿ ಡಿವೈನ್ ವರ್ಡ್ ಟಿವಿ ಮುಖಾಂತರ ಹಲವಾರು ಸಹೋದರ ಸಹೋದರಿಯರು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರ ಮೇಲೆ ನಿಮ್ಮ ಆಶೀರ್ವಾದವನ್ನು ಹಾಕಿರಿ. ಅವರು ಇದ್ದದರಲ್ಲಿ ತೃಪ್ತಿ ಪಟ್ಟುಕೊಂಡು ಸಂತೋಷದಿಂದ ಸಮಾಧಾನದಿಂದ ಇರುವಂತೆ ಅವರನ್ನು ಆಶೀರ್ವಾದಿಸಿರಿ ದೇವರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.